ಹನುಮನ ಪ್ರಾಣ ಪ್ರಭು ರಘುರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ. ಇನಕುಲ ಸೋಮ ಕೋದಂಡರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ. ಇನಕುಲ ಸೋಮ ಕೋದಂಡರಾಮ. ಜಯ ಜಯ ರಾಮ जानकी राम. जय जय राम जानकी राम. भानुकुलेश मानववेश वानरकुलदास्वामी. भानुकुलेश मानववेश वानरकुलदास्वामी. दीनरदाತ ನೀನಿರುವಂಥ ಪಾವನಮಯ ವಿಭೂಮಿ. ದೀನರದಾತ ನೀನಿರುವಂಥ ಪಾವನಮಯ ವಿಭೂಮಿ. ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ. ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ. ಈ ಲೋಕದ ಭಾಗ್ಯವು ನಿನ್ನ ನಾಮ. ಹನುಮನ ಪ್ರಾಣ ಪ್ರಭು ರಘುರಾಮ. ಇನಕುಲ ಸೋಮ ಕೋದಂಡರಾಮ. ಧರಣಿಯಂಬರ ದಿನಕರ ಚಂದಿರ ನಿನ್ನಯ ರೂಪವ ನೋಡಿ. ಧರಣಿಯಂಬರ ದಿನಕರ ಚಂದಿರ ನಿನ್ನಯ ರೂಪವ ನೋಡಿ. ಸಾಗರದಲೆಗಳ ಸಮೀರದೊಡನೆ ನಿನ್ನಯ ನಾಮವ ಹಾಡಿ. ಧರಣಿಯಂಬರ ದಿನಕರ ಚಂದಿರ ನಿನ್ನಯ ರೂಪವ ನೋಡಿ. ಸಾಗರದಲೆಗಳ ಸಮೀರದೊಡನೆ ನಿನ್ನಯ ನಾಮವ ಹಾಡಿ. ಹೇ ರಾಘವ ಪಾವನ ನಿನ್ನ ನಾಮ. ಹೇ ರಾಘವ ಪಾವನ ನಿನ್ನ ನಾಮ. ಈ ಲೋಕದ ಭಾಗ್ಯವು ನೀನೆ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ. ಇನಕುಲ ಸೋಮ ಕೋದಂಡರಾಮ. ಜಯ ಜಯ ರಾಮ जानकी राम. जय जय राम जानकी राम. जय जय राम जानकी राम. जय जय राम जानकी राम. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे. य इमं परमं गुह्यं मद्भक्तेष्वभिधास्यति
ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 15ನೇ ಅಧ್ಯಾಯವಾದಂತಹ ಪುರುಷೋತ್ತಮ ಯೋಗವನ್ನು ನೋಡುತ್ತಾ ವ್ಯವಸ್ಥಾತ್ಮಕವಾಗಿ ಈ ವಿಶ್ವರಚನೆ ಮತ್ತು ವಿಶ್ವಾತ್ಮ, ವಿಶ್ವದೇಹಿ ಹಾಗೂ ಪ್ರತ್ಯೇಗಾತ್ಮ, ಪ್ರತಿಯೊಂದು ಜೀವಿ, ಅವನ ದೇಹ, ದೇಹಿ, ಅಂತಃಸತ್ವಗಳನ್ನು ತಿಳಿದುಕೊಂಡು ವ್ಯವಸ್ಥೆಯೊಳಗೆ ಈ ದೇಹವೆಂಬ ವ್ಯವಸ್ಥೆಯು ಹೇಗೆ ಕಾರ್ಯನಿರತವಾಗಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಮೊದಲನೆಯ ಅಧ್ಯಾಯದಿಂದಲೇ ಶ್ರೀಕೃಷ್ಣನು ವ್ಯವಸ್ಥಾತ್ಮಕವಾಗಿಯೂ ಎಲ್ಲವನ್ನೂ ತಿಳಿಸುತ್ತಿರುವನಾದರೂ ಮೇಲ್ನೋಟಕ್ಕೆ ಅದು ಅರ್ಜುನನನ್ನು ಕುರಿತು ಹೇಳಿದಾದಂತಹ ಒಬ್ಬ ವ್ಯಕ್ತಿಗಾಗಿ ಮಾಡಿರುವಂತಹ ವೈಯಕ್ತಿಕವಾದಂತಹ ಉಪದೇಶವೆಂದು ಕಾಣಿಸುವುದರಿಂದ ಭಗವದ್ಗೀತೆ ವ್ಯವಸ್ಥೆಯನ್ನಾಗಲಿ ವಿಶ್ವ ರಚನೆಯನ್ನಾಗಲಿ ಹೇಳುತ್ತಿಲ್ಲವೆಂಬುದಾಗಿ ತೋರುತ್ತದೆ. ಆದರೆ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದಿಂದ ಕೊನೆಯವರೆಗೂ ಹಲವಾರು ಮಜಲುಗಳು, ಸ್ತರಗಳು ಹೊಂದಿಕೊಂಡಿದೆ, ಕೂಡಿಕೊಂಡಿದೆ. ಅವುಗಳನ್ನು 16 ಸಲ ಓದುವುದರಿಂದಲೂ ತಿಳಿದವರಿಂದ ಕೇಳುವುದರಿಂದಲೂ ಆ ಪ್ರತಿಯೊಂದು ತತ್ವಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಬೇರೆ ಜ್ಞಾನ ಗ್ರಂಥಗಳಂತೆ ಸುಮ್ಮನೆ ಓದಿದೊಡನೆಯೇ ಯಾವುದೂ ತಿಳಿಯುವುದಿಲ್ಲ. ಭಗವಂತನ ವಾಣಿ ಎಂಬುದು ಅದರಲ್ಲಿಯೇ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಭಗವಂತನು ದಿವ್ಯಾತ್ಮ, ಸರ್ವಶಕ್ತ, ವಿಶ್ವಾತ್ಮನಾಗಿ ವಿಶ್ವವನ್ನೇ ಧರಿಸಿರುವಂಥವನು. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿಯೊಂದು ಪದವನ್ನು ಆಳವಾಗಿ ಗಹನವಾಗಿ ವಿಶ್ಲೇಷಣೆ ಮಾಡಿದರೆ ಭಗವದ್ಗೀತೆಯ ಸಾರ ತತ್ವ ಪ್ರತಿಯೊಂದು ಜೀವಕ್ಕೂ ಜೀವನಕ್ಕೂ ಸಹಾಯಕಾರಿಯಾಗುತ್ತದೆ. ಇಲ್ಲವಾದರೆ ಕೇವಲ ಪುಸ್ತಕ ಜ್ಞಾನದಂತೆ ಹಾಗೆಯೇ ನಿಂತು ಬಿಡುತ್ತದೆ. ಅದನ್ನು ವಿಶ್ಲೇಷಣೆ ಮಾಡಿ ಆಳವಾಗಿ ಗಹನವಾಗಿ ಕೆಲವು ಸ್ತರಗಳನ್ನು ಅವಲೋಕಿಸುತ್ತಾ ವಿಶ್ಲೇಷಣೆ ಮಾಡುತ್ತಾ ಇದ್ದರೆ ಪರಮಾತ್ಮನು ಹೇಳಿರುವ ತತ್ವಾರ್ಥಗಳು ಒಂದೊಂದಾಗಿ ಗೋಚರವಾಗುತ್ತದೆ. ಹಾಗೆ ಕೃಷ್ಣನು ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ತೋರಿಸುವ ಸಮಯದಲ್ಲಿ 11ನೇ ಅಧ್ಯಾಯ ಶ್ಲೋಕ 8ರಲ್ಲಿ ಹೇಳುವಂತೆ, ನಿನಗೆ ಈ ಸಾಮಾನ್ಯವಾದ ಚರ್ಮದ ಚಕ್ಷುಗಳಿಂದ ನೋಡಲಾಗದು. ಈ ದಿವ್ಯ ರೂಪವನ್ನು, ದಿವ್ಯ ವ್ಯವಸ್ಥೆಯನ್ನು ನೋಡಿ ತಿಳಿದುಕೊಳ್ಳಲಾಗುವುದಿಲ್ಲ ಅರ್ಜುನ. ಅದಕ್ಕೆ ವಿಶೇಷವಾದಂತಹ ಇಂದ್ರಿಯಗಳೇ ಬೇಕಾಗಿರುವುದರಿಂದ ನಿನಗೆ ದಿವ್ಯ ಚಕ್ಷುವನ್ನು ಕರುಣಿಸುತ್ತೇನೆ ಎಂಬುದಾಗಿ ದಿವ್ಯ ಚಕ್ಷಸ್ಸನ್ನು, ದೃಷ್ಟಿಯನ್ನು ಕೊಟ್ಟು ನಂತರದಲ್ಲಿ ತನ್ನ ಯೋಗ ಸಿದ್ಧಿಯಿಂದ, ಕರ್ಮಸಿದ್ಧಿಯಿಂದ, ಜ್ಞಾನ ಸಿದ್ಧಿಗಳಿಂದ ಪರಮಾತ್ಮನು ವಿಶ್ವರೂಪ ದರ್ಶನವನ್ನು ತೋರಿಸುತ್ತಾನೆ. ಅದು ನಮಗೆ ಇಂದಿನ ಕಾಲದಲ್ಲಿ ಇಂದ್ರಜಾಲ ವಿದ್ಯೆಯಂತೆ ಕಾಣುತ್ತದೆ. ಆ ರೀತಿಯ ಸಿದ್ಧಿಗಳನ್ನು ಪಡೆದುಕೊಂಡಂಥವರು ಒಂದು ಸಿದ್ಧಿಯನ್ನು ಪಡೆದುಕೊಂಡರೂ ಇವುಗಳೆಲ್ಲವೂ ಸರಿಯಾದ ದೃಷ್ಟಿಯಲ್ಲಿ ಗೋಚರವಾಗಲಾರಂಭಿಸುತ್ತದೆ. ಅದನ್ನೇ ದಿವ್ಯ ದೃಷ್ಟಿ ಎನ್ನುವುದು.
ಮೂರನೆಯ ಕಣ್ಣು ಎಂಬುದಾಗಿ ಶಿವನಿಗೆ ಹೇಳುವುದರ ಮೂಲಕವಾಗಿ ಈ ದಿವ್ಯ ದೃಷ್ಟಿಯನ್ನು ಹೊಂದಿರುವಂತಹ ಆದಿದೇವನೆನಿಸಿಕೊಂಡು ಪರಶಿವನು ಈ ದಿವ್ಯ ಜ್ಞಾನವನ್ನು ಪಡೆದುಕೊಂಡಿರುವನು. ಈ ರೀತಿಯ ದಿವ್ಯ ದೃಷ್ಟಿಯನ್ನು ಪಡೆಯಲು ಪ್ರತಿಯೊಂದು ಜೀವಕ್ಕೂ ಪ್ರತಿಯೊಂದು ಮನುಷ್ಯನಿಗೂ ಸಾಧ್ಯವಿರುವಂತಹ ಮತ್ತು ಪ್ರಯೋಗಾತ್ಮಕವಾಗಿ ಮಜಲುಗಳಾಗಿ ಹಂತ ಹಂತವಾಗಿ ತಿಳಿಸಿಕೊಡುವಂತಹ ಜ್ಞಾನಗ್ರಂಥ ಈ ಭಗವದ್ಗೀತೆ. ಆ ಕಾರಣದಿಂದ ಅದನ್ನು ವ್ಯವಸ್ಥಾತ್ಮಕವಾಗಿ ತಿಳಿದುಕೊಳ್ಳಬೇಕು. ಹೀಗೆ ವ್ಯವಸ್ಥಾತ್ಮಕವಾಗಿ ತಿಳಿದುಕೊಳ್ಳುತ್ತಾ ನಿನ್ನೆಯವರೆಗೆ ನಾವು ದೇವರು, ಧರ್ಮ, ನಂತರ ವಾಣಿ, ಮಾತು, ಶಬ್ದ ಎಂಬುದನ್ನು ಪರಿಶೀಲಿಸಿದೆವು. ಚತುರ್ಮುಖ ಬ್ರಹ್ಮನ ಬಾಯಿಯಿಂದ ಹೊರಟಂತಹ ಶಬ್ದವೇ ವಾಣಿ ಎಂದೆನಿಸಿ ಆರಾಧನಾ ರೂಪವನ್ನು ಪಡೆದುಕೊಂಡು ಚತುರ್ಮುಖ ಬ್ರಹ್ಮನ ಮಗಳಾಗಿ ಚತುರ್ಮುಖ ಬ್ರಹ್ಮನನ್ನೇ ವರಿಸಿ ವಿಧಿವಾಣಿಯಾಗುತ್ತಾಳೆ. ಅಂತಹ ಸರಸ್ವತಿ ಮಾತೆಯನ್ನು ಕವಿಗಳೆಲ್ಲರೂ, ಸಾಹಿತ್ಯಕಾರರೆಲ್ಲರೂ ಆರಾಧಿಸುತ್ತಾರೆ. ಅದೇ ಜ್ಞಾನ ಮಾರ್ಗ. ಈ ರೀತಿಯ ಜ್ಞಾನ ಮಾರ್ಗಕ್ಕೆ ವಾಣಿಯೇ ಸಕಲರಿಗೂ ಪ್ರಾಣದಂತೆ ಜ್ಞಾನದಾಹವನ್ನು ತೀರಿಸುತ್ತದೆ. ಅಂತಹ ವಾಣಿಯ ವಿಷಯದಲ್ಲಿ ನಮಗೆ ಹಲವಾರು ಸ್ತರಗಳು ತಿಳಿದೇ ಇಲ್ಲ. ಕೇವಲ ಮಾತು, ಶಬ್ದ ಎಂಬುದಾಗಿ ನಾವು ನೋಡುತ್ತಾ ಅದರಿಂದ ಏನಾಗಬಹುದು ಎಂದು ಭಾವಿಸಿ ಭ್ರಮಿಸಿ ಬಿಡುತ್ತೇವೆ. ವಾಸ್ತವವಾಗಿ ಸಾಧನೆ ಎಂಬುದು ಆರಂಭವಾಗುವುದು ಮನುಷ್ಯನಿಗೆ ಮಾತಿನಿಂದಲೇ. ಆ ಮಾತು ಭಾಷೆಯಾಗಿ 14 ಸೂತ್ರಗಳಿಂದ ಅಕ್ಷರಗಳಾಗಿ ಶಿವನ ಢಮರುಗದಿಂದ ಹೊರಬಂದು ಐವಣುರುಲ್ರಕ ಏವಂಗ ಯೌಚ್ ಎಂಬುದಾಗಿ ಸಂಸ್ಕೃತದಲ್ಲಿ 14 ಸೂತ್ರಗಳನ್ನು ಹೇಳುತ್ತಾರೆ. ಅದರಂತೆ ಸಂಸ್ಕೃತ ಭಾಷೆಯ ಸಕಲ ಅಕ್ಷರಗಳು, ವ್ಯಂಜನಗಳು, ಸ್ವರಗಳು ಬರುತ್ತದೆ. ಅದರ ಸಹಾಯದಿಂದಲೇ ಭಾಷೆ, ಸಂಸ್ಕೃತ ಭಾಷೆ ಬೆಳೆದಿರುವುದು ಮತ್ತು ಪ್ರತಿಯೊಂದರ ಶಬ್ದದ ಉತ್ಪತ್ತಿ ಸ್ಥಾನವು ಪ್ರತಿಯೊಂದು ಮನುಷ್ಯನ ಬಾಯಿ, ಕಂಠ ಮತ್ತು ನಾಭಿಗಳನ್ನು ನಾವು ಗಮನಿಸಬೇಕಾಗುತ್ತದೆ. ಅನಿಲ ಅನಲಗಳ ಸಂಯೋಗದಿಂದ ಉಂಟಾಗುವಂತಹ ಈ ಶಬ್ದವೆಂಬುದು ತನ್ನ ಮೂಲ ಸ್ಥಾನದಿಂದ ಹೊರಬರುತ್ತಾ ತನ್ನದೇ ಆದ ಒಂದು ಪ್ರಭಾವವನ್ನು ಸಕಲ ಜನಗಳ ಮೇಲೂ ಪ್ರಕೃತಿಯ ಮೇಲೂ ಬೀರುತ್ತದೆ. ಇದು ಮಾತಿನ ಮತ್ತು ಶಬ್ದದ ವೈಶಿಷ್ಟ್ಯ. ಕೇವಲ ಮಾತು ಎಲ್ಲ ಬದಲಾವಣೆಗಳನ್ನು ತರಬಲ್ಲದು. ಆ ಮಾತಿನ ಶಕ್ತಿ ಬಲ್ಲವನೇ ಬಲ್ಲ. ಅದನ್ನೇ ಚತುರ್ಮುಖ ಬ್ರಹ್ಮನು ಹೇಳುವ ಕಾರಣದಿಂದ ಅದು ವೇದವೆಂದೆನಿಸಿಕೊಳ್ಳುತ್ತದೆ. ನಾದ ಬ್ರಹ್ಮವೆಂದು ಸ್ವರಪ್ರಸ್ತಾರವೂ ರಾಗಪ್ರಸ್ತಾರವೂ ಇದ್ದಾಗ ಪೂಜಿಸಲ್ಪಡುತ್ತದೆ. ಹೀಗೆ ನಾದ ವೇದಗಳಾಗಿರುವಂತಹ ವಾಣಿ ಎಂಬ ಆರಾಧ್ಯ ದೈವವು ಸಕಲ ಮಾನವರಿಗೂ ದೇವತೆಗಳಿಗೂ ಜ್ಞಾನಪ್ರದವಾಗಿ ಮೋಕ್ಷಕಾರಕವಾದ ಭಗವತ್ ಪ್ರಾಪ್ತಿಯನ್ನು ಕರುಣಿಸುತ್ತದೆ. ಸಂಸ್ಕೃತ ಭಾಷೆ ದೇವಭಾಷೆ. ದೇವನಾಗರಿ ಲಿಪಿಯೆಂದೇ ಅದು ಪ್ರಚಲಿತದಲ್ಲಿದೆ. ಆದಿಯಿಂದ ಕೃತಯುಗದ ಪೂರ್ಣವಾಗಿ ಬರುವ ಆಡುಭಾಷೆಯಾಗಿಯೇ ಉಳಿದಿದ್ದಂತಹ ಈ ದೇವನಾಗರಿ ಭಾಷೆ ಶ್ರುತಿ ಸ್ಮೃತಿಗಳಿಂದಲೇ ತನ್ನ ಅಸ್ತಿತ್ವವನ್ನು ಬೆಳೆಸಿಕೊಂಡು ಬೆಳೆಯುತ್ತಾ ಬೆಳಕನ್ನು ಚೆಲ್ಲುತ್ತಾ ದೇವತಾದಿಗಳಲ್ಲಿ ವ್ಯವಹರಿಸಲು ಯೋಗ್ಯವಾಗಿದ್ದಿತು. ತ್ರೇತಾಯುಗದ ಕಾಲದಲ್ಲಿ ಅದು ಕೇವಲ ಬಾಯಿಂದ ಬಂದ ಮಾತ್ರಕ್ಕೆ
ತನ್ನ ಪ್ರಭಾವವನ್ನು ಉಂಟು ಮಾಡದೇ ಹೋದ ಕಾರಣದಿಂದ ಅದನ್ನು ಲಿಖಿತ ರೂಪದಲ್ಲಿ ಆರಂಭಿಸಿ ಆರಾಧ್ಯ ದೈವವನ್ನಾಗಿ ಸರಸ್ವತಿಯನ್ನು ಲಿಖಿತ ಭಾಷೆಯಾಗಿ ಪರಿವರ್ತಿಸಿದರು. ಬಾಯಿಯಲ್ಲಿ ಹೇಳಿದ ಮಾತುಗಳು ಅಗೋಚರವಾದಿದ್ದರಿಂದ, ಸೂಕ್ಷ್ಮ ರೂಪದಲ್ಲಿದ್ದುದರಿಂದ, ಅದು ಇಂದ್ರಿಯಾತೀತವಾದಂತಹ ವಿಷಯಗಳಾಗಿರುವುದರಿಂದ ಎಲ್ಲರೂ ಅದನ್ನು ಭ್ರಷ್ಟಗೊಳಿಸುವಂತಹ ಸಾಧ್ಯತೆಗಳೇ ಜಾಸ್ತಿಯಾಗಲಾರಂಭಿಸಿದಾಗ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತಾ ಸತ್ಯ ರೂಪವನ್ನು ಕಳೆದುಕೊಳ್ಳಲಾರಂಭಿಸಿತು. ಆ ಕಾರಣದಿಂದಲೇ ಅದು ಲಿಖಿತ ರೂಪದಲ್ಲಿ ಭಾಷೆಯು ಬರಲು ಆರಂಭಿಸಿತು. ತ್ರೇತಾಯುಗದ ಕಾಲದಲ್ಲಿಯೇ ಎಲ್ಲ ವೇದಗಳು ಮತ್ತು ಉಪನಿಷತ್ಗಳು ಅವುಗಳನ್ನು ಇತಿಹಾಸ ಪುರಾಣಗಳ ಮೂಲಕ ವೇದವ್ಯಾಸಾದಿ ಋಷಿಮುನಿಗಳು ಜಗತ್ಕರ್ತನಾದಂತಹ ಪರಬ್ರಹ್ಮ ಪರಮೇಶ್ವರನ ಆಣತಿಯಂತೆ ಭಾಷೆಯನ್ನಾಗಿ ಬರೆಯುವ ಅಭ್ಯಾಸವನ್ನು ತಂದರು. ಅದುವರೆಗೂ ಶ್ರುತಿ ಸ್ಮೃತಿಗಳ ರೂಪದಲ್ಲಿಯೇ ತನ್ನ ಒಂದು ಪ್ರಭಾವವನ್ನು ಸಕಲ ದೇವತೆಗಳ ಮೇಲೂ ಪ್ರಕೃತಿಯ ಮೇಲೂ ಉಂಟು ಮಾಡುತ್ತಲಿದ್ದ ಭಾಷೆ ಲಿಖಿತ ರೂಪವನ್ನು ಕಂಡಿತು. ಹೀಗೆ ವಾಣಿ ಅವತರಿಸಿ ಭೂಮಂಡಲಕ್ಕೆ ಇಳಿದು ಬಂದಂತಹ ಬಗೆ ಇಂದೂ ಸಹಿತ ವಿಶ್ವದಲ್ಲಿರುವ ಸಕಲ ವ್ಯವಸ್ಥೆಗಳಲ್ಲೂ ಈ ವಾಣಿಯೇ ಸತ್ಯ, ವಾರ್ತೆಯೇ ಸತ್ಯಂ ವದ ಧರ್ಮಂ ಚರ ಎಂಬಂತೆ ಆ ಸತ್ಯವನ್ನೇ ಆಡುತ್ತಾ ಸತ್ಯವನ್ನೇ ಬರೆಯುತ್ತಾ ಸತ್ಯರೂಪಿಯಾಗಿರುವಂತಹ ಭಾಷೆಯನ್ನು ಸಕಲರು ಉಪಯೋಗಿಸುತ್ತಲೇ ಇದ್ದರು. ಆದರೆ ಸತ್ವವನ್ನು ಕಳೆದುಕೊಳ್ಳುತ್ತಾ ಹೋದ ಹಾಗೆ ಪ್ರತಿ ವ್ಯಕ್ತಿಯು ಸತ್ಯವನ್ನು ಭ್ರಂಶ ಮಾಡಿ ಅಪಭ್ರಂಶ ಮಾಡಿ ಸುಳ್ಳನ್ನಾಗಿಸಲು ಆರಂಭಿಸಿದನು. ಅದೇ ಆಸುರಿ ಗುಣಗಳ ಪ್ರಭಾವ. ಅಸುರರ ಜನ್ಮದಿಂದ ಸತ್ಯವನ್ನು ನಾಶ ಮಾಡುವಂತಹ ಪ್ರಕ್ರಿಯೆ ಆರಂಭವಾಯಿತು. ದೇವತಾದಿಗಳಿಗೂ ಅಸುರರಿಗೂ ಯಾವ ವ್ಯತ್ಯಾಸವೂ ಇರಲಿಲ್ಲವಾದ ಮೊದಲಿನ ಕಾಲದಲ್ಲಿ ಸಮುದ್ರ ಮಂಥನದ ನಂತರದಲ್ಲಿ ಉತ್ಪತ್ತಿಯಾದ ಅಮೃತ ಸೇವನೆಯಿಂದ ದೇವತಾದಿಗಳು ಸೂಕ್ಷ್ಮ ರೂಪಿಗಳಾಗಿಯೂ ಕಾಮರೂಪಿಗಳಾಗಿಯೂ ಚಿರಂಜೀವಿಗಳಾದರು. ಆದರೆ ಅಸುರರಿಗೆ ಅಮೃತವು ದೊರಕದ ಕಾರಣದಿಂದ ಅವರುಗಳು ಮತ್ತೆ ಮತ್ತೆ ಮರಣವನ್ನಪ್ಪುವಂತಹ ಮತ್ತೆ ಮತ್ತೆ ಹುಟ್ಟಿಗೆ ಒಳಪಡುವಂತಹ ಜನನ ಮರಣದ ಚಕ್ರದಲ್ಲಿ ಸಿಲುಕಿದರು. ಆ ರೀತಿಯಲ್ಲೇ ಮಾನವರು ಸಹಿತ ಅಸುರ ಗುಣಗಳನ್ನು ದೈವೀ ಸಂಪತ್ತು ದೈವೀ ಗುಣಗಳನ್ನು ಮಿಶ್ರಣವಾಗಿ ಹೊಂದುತ್ತಾ ಮಾನವ ರೂಪದಿಂದ ಮನುವಿನಾದಿಯಾಗಿ ಜನ್ಮ ತಾಳಲಾರಂಭಿಸಿದರು. ದೇವನಿಗೂ ದೈತ್ಯನಿಗೂ ಸುರರಿಗೂ ಅಸುರರಿಗೂ ಇರುವ ಕೆಲವು ವ್ಯತ್ಯಾಸಗಳನ್ನು ಪುರಾಣಾದಿ ಕಥೆಗಳಲ್ಲಿ ಓದಿದುದರಿಂದಲೇ ತಿಳಿದು ಬರುತ್ತದೆ. ದೈತ್ಯರುಗಳು ಇಚ್ಛಾಮರಣಿಯಲ್ಲ. ತಮ್ಮ ದೇಹವನ್ನು ಬೇಕೆಂದಾಗ ಬಿಡಲು ಸಾಧ್ಯವಾಗುವುದಿಲ್ಲ. ಆದರೆ ದೇವತೆಗಳು ಇಚ್ಛಾಮರಣಿಗಳಾಗಿರುತ್ತಾರೆ. ಯಾವ ದೇಹವನ್ನು ಬೇಕಾದರೂ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗುವಂತಹ ಅಥವಾ ದೇಹವಿಲ್ಲದೆ ಇರುವಂತಹ ಸೂಕ್ಷ್ಮ ರೂಪಗಳಾಗಿರುವಂತಹ
ಕಾಮರೂಪವನ್ನು ತೊಡುವಂತಹ ದಿವ್ಯ ಶಕ್ತಿಗಳನ್ನು ಅಮೃತ ಸೇವನೆಯಿಂದ ಪಡೆದುಕೊಂಡು ದೇವತೆಗಳು ಅಸುರರಿಂದ ಅತ್ಯಂತ ಹೆಚ್ಚಿನ ಶಕ್ತಿಶಾಲಿಗಳಾಗುತ್ತಾರೆ. ಅಸುರರಿಗೂ ಶಕ್ತಿಗಳು ಇದ್ದೇ ಇರುತ್ತದೆ. ಆದರೂ ದೇವತೆಗಳಿಗೆ ಧನಾಂಶ ಶಕ್ತಿ ಜಾಸ್ತಿ ಇದ್ದರೆ ದೈತ್ಯರಿಗೆ ಋಣಾಂಶ ಶಕ್ತಿ ಇರುತ್ತದೆ. ಹೀಗೆ ದೈತ್ಯರಿಗೂ ದೇವರಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಬೇಕು. ಇದು ಪುರಾಣಾದಿ ಕಥೆಗಳಿಂದಲೇ ತಿಳಿದು ಬರುತ್ತದೆ. ಜನನ ಮರಣದ ಬಂಧವೂ ದೇವತೆಗಳಿಗೆ ಉಂಟಾಗುವುದಿಲ್ಲ. ಅವರು ಯಾವ ಒಂದು ಮಾನವ ಶರೀರವನ್ನಾಗಲಿ ಪ್ರಾಣಿ ಶರೀರವನ್ನಾಗಲಿ ಪಡೆದುಕೊಂಡರೂ ಯಾವ ಕಾಲದಲ್ಲಿ ಬೇಕಾದರೂ ಅದನ್ನು ಬಿಟ್ಟು ಹೋಗುವಂತಹ ಶಕ್ತಿಗಳನ್ನು ಅವರು ಹೊಂದಿರುತ್ತಾರೆ. ಹಾಗಾಗಿ ದೇವತೆಗಳಿಗೆ ಯಾವುದೇ ಜನನ ಮರಣದ ಬಂಧಗಳು ಇಲ್ಲ. ಆದರೆ ದೈತ್ಯರಿಗೆ ಜನನ ಮರಣದ ಬಂಧವು ಉಂಟಾಗುತ್ತದೆ. ಪ್ರತಿಯೊಂದು ದೇಹದಲ್ಲಿರುವ ನಾಡಿಗಳಲ್ಲಿ, ಚಕ್ರಗಳಲ್ಲಿ ಆ ದೇಹಕ್ಕೆ ಬಂಧಿತರಾಗಿರುವಂತಹ ದೇಹಿಯನ್ನು ಹೊಂದಿರುವ ಅಸುರಾದಿಗಳು ಬೇಕೆಂದಾಗ ಬಿಟ್ಟು ಹೋಗಲಾಗುವುದಿಲ್ಲ. ಅದನ್ನು ಮರಣವೆಂಬುದಾಗಿಯೂ ದೇಹವನ್ನು ಪಡೆದುಕೊಂಡ ಹುಟ್ಟಿದಾಗ ಅದನ್ನು ಜನ್ಮವೆಂಬುದಾಗಿಯೂ ಜನನ ಮರಣದ ಚಕ್ರವನ್ನು ಆ ಚಕ್ರದೊಳಗೆ ಬಂಧಿಯಾಗಿರುವುದನ್ನು ದೈತ್ಯರು ಅನುಭವಿಸುತ್ತಾರೆ. ಹೀಗೆ ದೈತ್ಯರಿಗೂ ದೇವತೆಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತದೆ. ಕಾಮಾದಿ ಅರಿಷಡ್ ವರ್ಗಗಳೆಲ್ಲವೂ ದೇವತಾದಿಗಳಿಗೆ ಗುಣವಾಗುವುದು. ಆದರೆ ಅಸುರಾದಿಗಳಿಗೆ ಅದೇ ಅರಿಷಡ್ ವರ್ಗವಾಗಿ ದೋಷವಾಗುವುದು. ಶತ್ರುವಿನ ರೂಪದಲ್ಲಿ ಗುಣಗಳು ಕೆಲಸ ಮಾಡುವುದು ಅಸುರಾದಿ ದೈತ್ಯ ಶಕ್ತಿಯುಳ್ಳವರಿಗೆ. ಹೀಗಾಗಿ ಪರಲೋಕ ಇಹಲೋಕವೆಂಬ ವ್ಯತ್ಯಾಸವನ್ನು ನಾವು ಪುರಾಣಾದಿ ಕಥೆಗಳಿಂದ ನೋಡಬಹುದು. ಈ ರೀತಿ ವ್ಯವಸ್ಥಾತ್ಮಕವಾಗಿ ಇರುವಂತಹ ಈ ದಿವ್ಯ ವ್ಯವಸ್ಥೆ ಮಾನವರಿಂದ ಯಾವ ಶಕ್ತಿಗಳು, ದಿವ್ಯ ಶಕ್ತಿಗಳು, ಸಿದ್ಧಿಗಳು ಉಂಟಾಗದೇ ಇದ್ದಾಗ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಅಸುರಾದಿಗಳಿಗೆ ತಪಸ್ಸನ್ನು ಮಾಡುವುದರ ಮೂಲಕವಾಗಿ ದಿವ್ಯ ಶಕ್ತಿಗಳನ್ನು ಪಡೆದುಕೊಳ್ಳುತ್ತಿದ್ದರು. ದೇವತಾದಿಗಳಿಗೆ ಸ್ವಭಾವಜನ್ಯವಾಗಿಯೇ ದಿವ್ಯ ಶಕ್ತಿಗಳು ಅವರ ಸೂಕ್ಷ್ಮ ಶರೀರದಲ್ಲಿ ಹಾಸುಹೊಕ್ಕಾಗಿರುತ್ತದೆ. ಒಬ್ಬರಿಗಿಂತ ಒಬ್ಬರು ಶಕ್ತಿವಂತರು. ಶಕ್ತಿಗಳ ಹಂತ ಹಂತವಾದಂತಹ ಇಳಿಯುವಿಕೆ ಮತ್ತು ಏರುವಿಕೆಯೇ ದಿವ್ಯ ವ್ಯವಸ್ಥೆಯಲ್ಲಿರುವಂತಹ ರಚನಾತ್ಮಕವಾದ ಮಹಾಶಕ್ತಿ. ಅದನ್ನು ಶಕ್ತಿ ರೂಪವಾಗಿ ನೋಡಿದಾಗಲೇ ನಮಗೆ ತಿಳಿದು ಬರುವುದು ಮಾನವರಿಗೆ ದಿವ್ಯ ಶಕ್ತಿಗಳೂ ಇಲ್ಲ, ದೈತ್ಯ ಶಕ್ತಿಯೂ ಇಲ್ಲ. ಆದುದರಿಂದ ಅವರಿಗೆ ಪರಲೋಕವಾಸಿಗಳ ಬಗ್ಗೆ ಯಾವ ವಿಷಯಗಳು ತಿಳಿಯುವುದೂ ಇಲ್ಲ. ಆದರೆ ಅವುಗಳೆಲ್ಲವೂ ಇರುವುದು ಸತ್ಯವೆಂಬುದು ಎಲ್ಲೋ ಒಬ್ಬೊಬ್ಬ ಸಾಧಕರಿಗೆ, ತಪಸ್ವಿಗಳಿಗೆ ತಿಳಿಯುವಂತಹ ವಿಷಯವಾಗಿರುತ್ತದೆ. ಹೀಗೆ ವಿಶ್ವ ರಚನೆಯು ಉಂಟಾಗಿದೆ. ಈ ವಿಶ್ವ ರಚನೆಯನ್ನು ಈ ರೀತಿ ಅರ್ಥ ಮಾಡಿಕೊಂಡು ಮಾನವಾದಿಗಳು, ದೈತ್ಯಾದಿಗಳು ಸಾಧನೆಯ ಮೂಲಕ ತಮ್ಮ ಅಂತಃಸತ್ವವನ್ನು ಜಾಸ್ತಿ ಮಾಡಿಕೊಳ್ಳುತ್ತಾ ಮಾತು ಮಂತ್ರವಾಗಬೇಕು. ಮಂತ್ರ ಎಲ್ಲವನ್ನೂ ನಿಯಂತ್ರಿಸಬೇಕು. ಆ ಮಂತ್ರದ ನಿಯಂತ್ರಣಕ್ಕೆ ಇಡೀ ವಿಶ್ವದಲ್ಲಿರುವ ಸಕಲ ಜೀವರಾಶಿಗಳು, ದೇವತಾದಿಗಳು ವಶರಾಗಿರುತ್ತಾರೆ. ದೈವಾಧೀನಂ ಜಗತ್ಸರ್ವಂ ಎಂಬಂತೆ ಆ ದೈವಕ್ಕೆ ಅಧೀನವಾಗಿರುವ ಈ ಜಗತ್ತನ್ನು ದೈವವನ್ನೂ ಅಧೀನ ಮಾಡಿಕೊಳ್ಳುವಂತಹ
ಮಂತ್ರಶಕ್ತಿಯನ್ನು ಮಾತು, ಶಬ್ದ, ನಾದದ ಮೂಲಕ ವೇದಗಳಲ್ಲಿ ಬರೆದಿಟ್ಟಿರುತ್ತಾರೆ. ವೇದಗಳು ಬೀಜಾಕ್ಷರ ಮಂತ್ರಗಳು. ಸ್ವರಪ್ರಸ್ತಾರದಿಂದ ಒಡಗೂಡಿರಂತಹ ಪ್ರಕೃತಿಯನ್ನು ನಿಯಂತ್ರಣ ಮಾಡುವಂತಹ ಸಕಲ ಶಕ್ತಿಯುತವಾದಂತಹ ಮಂತ್ರಗಳು ನಮಗೆ ಪರಲೋಕವಾಸಿಗಳ ಬಗ್ಗೆ, ಪರಲೋಕವಾಸಿಗಳಾದ ದೇವತಾದಿಗಳ ಬಗ್ಗೆ ಸಕಲ ವಿಷಯಗಳನ್ನು, ದಿವ್ಯ ಶಕ್ತಿಯನ್ನು, ದಿವ್ಯ ದೃಷ್ಟಿಯನ್ನು ಕರುಣಿಸುತ್ತದೆ. ಈ ರೀತಿ ವಿಶ್ವವ್ಯವಸ್ಥೆ ರಚಿಸಲ್ಪಟ್ಟಿದೆ. ಮಂತ್ರಗಳ ಸಹಾಯದಿಂದಲೇ ದ್ವಾಪರ ಯುಗದ ಕಾಲದಲ್ಲಿಯೂ ದೂರ್ವಾಸಾದಿ ಋಷಿಗಳು ದೇವತೆಗಳನ್ನು ನಿಯಂತ್ರಿಸಿ ಪಂಚಪಾಂಡವರ ಜನ್ಮಕ್ಕೆ ಕಾರಣರಾಗುತ್ತಾರೆ. 6 ಜನ ಪಾಂಡವರು, ಆದರೆ ಅದರಲ್ಲಿ ಕುಂತಿ ಮೊದಲನೆಯ ಕರ್ಣನನ್ನು ನೀರಿನಲ್ಲಿ ತೇಲಿಬಿಟ್ಟ ಕಾರಣದಿಂದ ಇನ್ನು 5 ಪಾಂಡವರು ಪಂಚಪಾಂಡವರೆಂದೆನಿಸಿಕೊಳ್ಳುತ್ತಾರೆ. ಅವರುಗಳೆಲ್ಲರೂ ದೈವಾಂಶ ಸಂಭೂತರಾಗಿಯೇ ಜನ್ಮ ತಾಳುತ್ತಾರೆ. ಅದಕ್ಕೆ ದೂರ್ವಾಸರ ಮಂತ್ರೋಪದೇಶವೇ ಕಾರಣವಾಗಿರುತ್ತದೆ. ಅಂದರೆ ಆ ಕಾಲದಲ್ಲಿ ಮಂತ್ರವನ್ನು ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಮಂತ್ರಜ್ಞರಾಗಿ, ಬ್ರಹ್ಮಜ್ಞರಾಗಿ, ದೈವಜ್ಞರಾಗಿ ದೇವತಾದಿಗಳನ್ನು ನಿಯಂತ್ರಿಸುತ್ತಿದ್ದರೆಂಬುದು ನಮ್ಮ ಪುರಾಣಾದಿ ಕಥೆಗಳಲ್ಲಿ ತಿಳಿದುಬರುತ್ತದೆ. ಹೀಗೆ ಮಾತು ಮಂತ್ರಗಳು ನಾದ ವೇದಗಳಾಗಿ ಶ್ರುತಿ ಸ್ಮೃತಿಗಳಿಂದ ಆರಂಭವಾದುದು ಇಂದಿನವರೆಗೂ ನಡೆದುಕೊಂಡು ಬಂದಿದೆ. ಇಂದಿನ ದಿನಗಳಲ್ಲಿರುವ ವ್ಯವಸ್ಥೆಯನ್ನು ನೋಡಿದರೂ ನಮಗೆ ಈ ಮಾತಿನ ಪ್ರಭಾವ ಮತ್ತು ಮಹಿಮೆಗಳು ತಿಳಿಯುತ್ತದೆ. ಉದಾಹರಣೆಗೆ, ಯಾವುದೇ ಸರ್ಕಾರವಾಗಿರಲಿ, ಯಾವುದೇ ದೇಶವಾಗಿರಲಿ, ಸೈನಿಕಾದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಕೇವಲ ಮಾತಿನ ಆಜ್ಞೆಯೇ ಶಿರಸಾವಹಿಸಿ ಪಾಲಿಸುವಂತೆ ಅವರನ್ನು ಬಂಧಿಸಿರುತ್ತದೆ. ಯಾರು ಮಾತನ್ನು ಪಾಲಿಸುವುದಿಲ್ಲವೋ, ಆಜ್ಞೆಗಳನ್ನು ಪಾಲಿಸುವುದಿಲ್ಲವೋ ಅವರುಗಳು ಶಿಕ್ಷಾರ್ಹರಾಗಿರುತ್ತಾರೆ. ಈ ರೀತಿ ವ್ಯವಸ್ಥೆಯು ನಿಯಂತ್ರಣಕ್ಕೊಳಪಟ್ಟಿದೆ. ಕೇವಲ ಮಾತುಗಳೇ. ಪ್ರಮಾಣ ವಚನವನ್ನು ಸ್ವೀಕರಿಸುವುದು ಮಾತುಗಳಿಂದಲೇ. ಪ್ರತಿಯೊಂದು ಪದವಿಯನ್ನು ಆಕ್ರಮಿಸುವಂತಹ, ಹೊಂದುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಈ ಸತ್ಯವೆಂಬ ಮಾತನ್ನು ನಡೆಸಿಕೊಂಡು, ನುಡಿಸಿಕೊಂಡು, ಉಳಿಸಿಕೊಂಡು ಹೋಗಬೇಕಾಗಿರುತ್ತದೆ. ಈ ರೀತಿ ಮಾತಿನ ಬಂಧನ ಸಕಲ ವ್ಯವಸ್ಥೆಯನ್ನೇ ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ಕಾರಣವಾಗಿರುತ್ತದೆ. ರಾಜನ ಆದಿಯಾಗಿ ಮಾತು ಎಂಬುದು ಆಜ್ಞೆಯಾಗಿ ಪರಿಣಮಿಸಿ ಬಂಧನವನ್ನು ಸೂತ್ರದ ರೂಪದಲ್ಲಿ ಜೋಡಾವಣೆಯನ್ನು ಹೊಂದಿ ವಿಶ್ವವನ್ನೇ ನಿಯಂತ್ರಿಸುತ್ತಿದೆ. ಇದು ಇಂದಿನ ದಿನಗಳಿಗೂ ಸತ್ಯವಾಗಿರುವಂತಹ ಈ ಮಾತು, ನಾದ, ವೇದದ, ಮಂತ್ರದ ಪ್ರಭಾವಗಳು. ಇವುಗಳೇ ಈ ದಿವ್ಯ ವ್ಯವಸ್ಥೆಗೆ ಮೂಲವಾಗಿರುವಂತೆಯೇ ಮನುಜಕೃತ ವ್ಯವಸ್ಥೆಗಳಲ್ಲಿಯೂ ಇಂದಿಗೂ ಮಾತಿನಿಂದಲೇ ವ್ಯವಹಾರಗಳು ನಡೆಯುತ್ತಲಿರುವುದನ್ನು ನಾವು ಕಾಣಬಹುದು. ಮಾತು ಆಡಿ ತಪ್ಪುವಂತಹ ಜನಗಳಿಗೋಸ್ಕರವಾಗಿಯೇ ಲಿಖಿತ ರೂಪದಲ್ಲಿ ಅದೇ ಭಾಷೆಯಲ್ಲಿ ಬರೆದಿಟ್ಟುತ್ತಾರೆ. ಮಾತಿಗೆ ತಪ್ಪುವುದಿಲ್ಲವೆಂಬುದಾಗಿಯೇ ಎಲ್ಲ ಉಲ್ಲೇಖಗಳು ಉಂಟಾಗಿರುತ್ತದೆ. ಈ ರೀತಿ ಭಾಷೆ ಎಂಬುದು ದೇವಮಂದಿರದ ಗರ್ಭಗುಡಿಯ ಭಾಷೆಯಾಗಿಯೂ, ನ್ಯಾಯಾಲಯದ ಭಾಷೆಯಾಗಿಯೂ ತನ್ನ ಒಂದು ಅಸ್ತಿತ್ವವನ್ನು, ಪ್ರಭಾವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇಡೀ ವ್ಯವಸ್ಥೆಯನ್ನೇ ನಡೆಸಿಕೊಂಡು ಬಂದಿದೆ. ಇದು ಮಾತು ಮತ್ತು ನಾದದ, ಮಂತ್ರದ ಪ್ರಭಾವ. ಮುಂದೆ ಈ ವಿಶ್ವ ವ್ಯವಸ್ಥೆ ಎಂಬುದು ಹೇಗೆ ನಡೆದುಕೊಂಡು ಬಂದಿತೆಂಬುದನ್ನು ವಿಶ್ಲೇಷಿಸೋಣ.
ಇಂದು ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.